ನಿಮಿತ್ತ ಹೇಳು ಭಟ್ರು ಎಲ್ಲೂ ಕಾಣ್ತಿಲ್ಲಲ್ಲ. ಇಲ್ಲೇ ಹೆಂಗೆ ಕಡಿಗೂ ಮರಿತೀನಿ ನಾವು ಹಣೆ ಬರೋಕ್ಕೆ. ಸೋಮವಾರ ಕಾಮ್ದವ್ರು ಅಂತ ಹೇಳ್ದಲ್ದೆ ಬೆಳಗ್ಗೆ ಮುಂಚೆ. ಹತ್ರತ್ಯ ಇಲ್ಲೇ ಎಲ್ಲ ಪೂಜೆ ಗೀಜೆ ಮಾಡೋಕೆ ಹೋಯ್ರೆ ನಾವು ಒಳಗೆ ಅಥವಾ ಎಲ್ಲರೂ ಅಲ್ಬಾಮಿ ಬದಿಗೋ ಎಲ್ಗಾರು ಹೋಯ್ರೆ ನಾವು ಹತ್ರ ತಡೀನಿ ಕಾಂಬ. ಒಳ್ಳೆ ಭಟ್ರು ಮಾತ್ರ, ಸುಮ್ಮನೆ ಹೇಳೋದಲ್ಲ. ಅದು ಮರಿತೆ ನಮ್ಮ ಭಟ್ರ ಹತ್ರ ಹೋಗಿ ಆತಿದ್ದಿತ್ತು. ನೀನೊಂದು ಹೇಳಿದೆ ಒಳ್ಳೆ ಭಟ್ರ ಅನ್ಕ ನಾನು ಇಲ್ಲಿಗೆ ಕರ್ಕೊಂಡು ಕೇಳಿದೆ. ಕಾಂಬ ತಗೋ, ಎಲ್ಲಿದ್ರೆ ಏನಪ್ಪ ಭಟ್ರು ಕೂಕಂಬ ನಾವಿಲ್ಲೇ. ಭಟ್ರ ಮಂತ್ರಕ್ಕೆ ಏನು ತಿತ್ತಾರ, ಇಲ್ಲೇ ಎಲ್ಲ ಇದ್ರು. ಹಾಪ ಬನ್ನಿ. ಈ ನಿಮಿತ್ತಕ್ಕೆ ಎಂಬಂದ್ರೆ ಒಂದು ಹೆದರಿಕೆ ಮರಿತೆ. ಆರು ಧೈರ್ಯ ಮಾಡ್ಕೊ ಬಂದದ್ದು ಯಾವ್ಯಾವ ಕಾಲದ್ದೇ ಅಂತೆಂತ ಹೊರಬೀಳತ್ತೋ ಏನೋ. ಓಹ್, ಏನು ಶಾರದಮ್ಮನವರು ಈಚೆ ಕಡೆ ಬಂದಿರೋದು? ಹೇಗಿದ್ದೀರಿ? ಸಂಸಾರ ಎಲ್ಲ ಸೌಖ್ಯನಾ? ಓಹ್, ಎಲ್ಲ ಲಾಯ್ಕಿತ್ತು. ನಿಮ್ಮ ಆಶೀರ್ವಾದದಿಂದ ಎಲ್ಲ ಖುಷಿಯಲ್ಲಿದ್ದರು ಕಣಿ. ನಮ್ಮ ಮನೆದೇನು ಪ್ರಾಬ್ಲಮ್ ಇಲ್ಲ. ಈಗ ಇದು ನಮ್ಮ ಆಚೆಗೆ ದೂರದ ಹೊತ್ತಿಗೆ ಐಕ್ ಇವ್ರಿಗೆ ಒಂಚೂರು ಪ್ರಾಬ್ಲಮ್ ಕಣಿ. ಒಂಚೂರು ಕಾವಡಿ ಹಾಕಿದಿತ್ತು ಮರ್ರೆ. ಓಹ್, ಈಗೆಲ್ಲ ನಾನು ಕಾವಡಿ ಹಾಕೋದು ಬಿಟ್ಟಿದ್ದೀನಲ್ಲಮ್ಮ, ತುಂಬ ದಿನನೇ ಆಗೋಯ್ತು. ಹೇಳ್ಬೇಡಿ ಭಟ್ರೆ, ನಮ್ಮ ಕಣಿ ಈಗ ಬೇರೆ ಯಾವುದೀಗ ದಾರಿ ಇಲ್ಲ ಕಣಿ. ಹಂಗಾಗಿ ನಿಮ್ಮ ಹತ್ರವೇ ಬಂದಿತ್ತು ನಾವು. ದಯವಿಟ್ಟು ಹಂಗೆ ಹೇಳಬೇಡಿ, ಒಂದ್ಸಲ ಹಾಕಿ ಕಾಣಿ. ಇಲ್ಲಮ್ಮ, ಈಗೀಗ ನಾನು ಕವಡೆ ಹಾಕೋದೇ ಇಲ್ಲ. ಕಿವಿ ಎಲ್ಲ ಕೇಳಿಸಲ್ಲ ನೋಡಿ, ವಯಸ್ಸಾಗ್ತಾ ಬಂತಲ್ಲ. ದೇವ್ರು ಏನು ಹೇಳ್ತಾರಂತ ನಮಗೆ ಕೇಳಿಸೋದಿಲ್ಲ. ಹಾಗಾಗಿ ನಾವು ಅಷ್ಟಕ್ಕಷ್ಟೇ ಯಾವುದೂ ಜಾಸ್ತಿ ತುಂಬ ಬೇಕಾದವರಾದ್ರೆ ಮಾತ್ರ ನೋಡ್ತೀವಿ ಅಷ್ಟೇ. ಹಂಗೆ ಹೇಳ್ರಿ ಹೆಂಗೆ ಭಟ್ರೆ, ನಾನು ಎಷ್ಟು ಅಷ್ಟಿಂದ ಬರ್ತಿದ್ದೆ ಇಲ್ಲಿಗೆ. ನಂಗೆ ನೀವು ಹೇಳೋದಿಲ್ಲ. ಈ ನಮ್ಮ ಮನೆಯವರೇ ಅಂತ ಅನ್ಕೊಂಡು ಹೇಳಿ ಮರ್ರೆ ಅವ್ರ ಮನೆದು ಒಂಚೂರು. ಅವ್ರು ತುಂಬ ಪ್ರಾಬ್ಲಮಲ್ಲಿದ್ರು. ಇಲ್ಲಮ್ಮ, ಅದು ಹಾಗೆಲ್ಲ ಆಗಲಿಕ್ಕಿಲ್ಲ. ಭಾಳ ರಗಳೆ ಆಗ್ತದೆ ಆಮೇಲೆ ಭಂಗ ನಮಗೆ. ಮೊನ್ನೆ ಒಂದು ದಿವಸ ಹಾಗೆ ಭಾಳ ಒತ್ತಾಯ ಮಾಡಿದ್ರಂತ ನೋಡಿ. ಅವ್ರು ಹೇಳಿದ್ದು ನನಗೆ ಕೇಳಿಸ್ಲಿಲ್ಲ. ನಾನು ದೇವ್ರಿಗೆ ಇನ್ನೊಂದು ಕೇಳಿದ್ದೀನಿ, ದೇವರು ಒಂದು ಹೇಳಿದೆ. ಅದು ಆಮೇಲೆ ಎಲ್ಲ ಆಗಿ ಅವ್ರದ್ದು ಮದುವೆನೇ ಎಲ್ಲ ನಿಂತು ಹೋಗಿದೆ ನೋಡಿ. ಹಾಗೆ ಒಂದಕ್ಕೊಂದರೆಲ್ಲ ಕೇಳಿಸಿ ರಗಳೆ ಆಗಬಾರ್ದು. ನಾನು ಈಗೀಗ ಕೇಳಲ್ಲ, ಅದಕ್ಕೆ ದೇವ್ರ ಹತ್ರ ನಾನು ನುಡಿನೇ ಹಾಕಲ್ಲ. ಎಂಥರ ಕೇಳಿಸ್ಕೊಂಡು ಅಡ್ಡಿಲ್ಲ. ಇದು ಒಂದೇ ಒಂದು ಸಲ ಹಾಕಿ. ನಾವು ಇಲ್ಲಿಯವ್ರಿಗೆ ಬಂದಿತ್ತಲ್ಲ ಮರೆ, ಅದು ನಾವು ಫಸ್ಟ್ ಟೈಮ್ ಬಂದದ್ದಲ್ಲ. ಇಲ್ಲಿ ಇದೊಂದು ಸಲ ಉಪಕಾರ ಮಾಡಿ. ನಿಮ್ಮನ್ನೇ ನಂಬ್ಕೊ ಬಂದಿತ್ತು ಕಣೆ. ನಮ್ಮ ಕರುಳು ಬಳ್ಳಿ ಎಲ್ಲ ನಿಮ್ಮನ್ನೇ ನಂಬ್ಕೊಂಡಿದ್ದು. ನಮ್ಮ ಹಿರಿಯರು ಎಲ್ಲ ನಿಮ್ಮನ್ನೇ ನಂಬ್ಕೊಂಡು ನಾವು ಇಷ್ಟು ವರ್ಷ ಬಂದಿತ್ತು. ಒಂದು ಹುಷಾರು ತಪ್ಪರು ನಾವು ಇಲ್ಲಿಗೆ ಓಡೋಗ್ಬೋದಲ್ದ ಡಾಕ್ಟ್ರಿಗೆ ಒಪ್ಪು ಮುಂಚೆ. ನೀವು ನನಗೆ ಹಿಂಗೆ ಹೇಳ್ರೆ ಹೆಂಗೆ ಭಟ್ರೆ? ನಾವು ಅವ್ರು ಇಷ್ಟು ನೀವು ಮಾಡ್ತೀರಿ ಅಂತ ಎಣಿಸ್ಕೊಂಡ್ಲಿಲ್ಲ. ಆಯ್ಲಿ ಒಂದು ಸಲ ನನಗೋಸ್ಕರ ಹಾಕಿ ಭಟ್ರೆ. ಅಯ್ಯೋ, ಇದೊಳ್ಳೆ ಪಚ್ಚೀತಿ ಆಯ್ತಲ್ಲಪ್ಪ. ಆಯಿತು, ನಿಮಗೋಸ್ಕರ ಇದು ಒಂದು ಸಲ ಹಾಕ್ತೀನಿ. ಆಯಿತು, ಬನ್ನಿ ಕೂತ್ಕೊಳ್ಳಿ. ದೇವ್ರಿಗೆ ನಮಸ್ಕಾರ ಮಾಡಿ ಬನ್ನಿ. ಬೇರೆ ಎಂಥ ದುಡ್ಡು ಕಾಸು ನಾ ಕೇಳೋದಿಲ್ಲ ದೇವ್ರೆ. ನನ್ನ ಕೈ ಕಾಲೊಂದು ಗಟ್ಟಿ ಕೊಡು ದೇವ್ರೆ. ನಾ ಬದುಕಿಪ್ಪಲ್ಲರಿಗೆ ಯಾರು ಹಂಗಿಲ್ಲದೆ ಬದುಕು ಹಂಗೆ ಮಾಡಪ್ಪ. ನನ್ನ ಮಕ್ಕಳು ಮರಿಗೆ ಒಳ್ಳೆ ಆರೋಗ್ಯ ಕೊಡು ದೇವ್ರೆ. ತಂದೆ ಕಾಪಾಡಪ್ಪ. ಓ ಪುತ್ತಕ್ಕ, ಭಾರಿ ತಲೆ ಬಿಸಿಲೇ ಇದ್ರು. ಎಷ್ಟೊತ್ತಾರು ದೇವ್ರ ಹತ್ರ ಬೇಡ್ಕಂತಾನೆ ಇದ್ರಲ್ಲ. ಇದು ಮಗುವಂಕಂತಿಲ್ಲ. ಹಾಯ್ ಪದ್ದಕ್ಕ, ಹಾಪ ಹೇಳಿನಿ. ಓಹೋ, ಭಾಳ ಗಡಿ ಬಿಡಲಿದ್ರು. ಬರ್ತೀನಮ್ಮ ನಾನು. ಕವಡೆ ತಗೊಂಡು ಅಲ್ಲೇ ಕೂತ್ಕೊಳ್ಳಿ ಆಯಿತಾ? ಅಲ್ಲೇ ಒಂದು ಸೈಡಲ್ಲಿ ಕೂತ್ಕೊಳ್ಳಿ. ದೇವರಿಗೆ ಕೈ ಮುಗಿದ್ರೆ ಅಲ್ಲ. ಈಗ ನಿಮ್ಮ ಮನೆ ದೇವರು, ಕುಟುಂಬ ದೇವರು ಮತ್ತು ಗ್ರಾಮ ದೇವತೆನ ನೆನ್ಪು ಮಾಡ್ಕೋಬೇಕು. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊಳ್ಳಿ. ಇಚ್ಛಾ ದೇವರು ಧ್ಯಾನ ಮಾಡಿ. ಹಾಗೆ ಮತ್ತು ನಿಮ್ಮ ಪೂರ್ವಿಕರು ಧ್ಯಾನ ಮಾಡ್ಕೊಳ್ಳಿ ಒಂದು ಸಲ. ದೇವರೇ ಎಲ್ಲ ಒಳ್ಳೇದು ಮಾಡಿಕೊಡಪ್ಪ ಅಂತ ಕೇಳ್ಕೊಳ್ಳಿ. ಮನೆ ಹತ್ರ ದೇವರು ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅದರ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ಕೊರ್ಗಜ್ಜ ಕಾಪಾಡಪ್ಪ. ಹೇಳಿ ಅಮ್ಮ, ಏನು ಸಮಸ್ಯೆ ನಿಮ್ಮದು? ಈಗ ಮಗನಿಗೆ ಒಂದು ಗಂಡು ಮಗು ಕಣೆ. ಅದೇ ಇನ್ನೊಂದು ಹೆಣ್ಣು ಮಗು ಬೇಕಂತ ಆಸೆ ಇತ್ತು. ಅದು ಆಪ ಲಕ್ಷಣ ಏನು ಕಾಣ್ತಿಲ್ಲ. ಮಗಿಗೆ ದಡ್ದಕ್ಕಿಗೆ 7 ವರ್ಷ ತುಂಬಕ್ಕೆ ಬಂತೀಗ. ಹಂಗೆ ಇನ್ನೊಂದು ಮಗು ಆತ್ತ ಎಂತ ಅಂತ ಒಂಚೂರು ಕೆಣಕಿತ್ತು. ಹಾಗೆ ಹೆಣ್ಣು ಮಗು ಅತ್ತ ಗಂಡು ಮಗು ಅತ್ತ ಅಂತ ನಿಮ್ಗೆ ಹೇಳೋಕೆ ಗೊತ್ತಾಯಿರಿ ಇನ್ನೂ ಒಳ್ಳೇದಿದ್ದಿತ್ತು. ಹೆಣ್ಣು ಮಗು ಬೇಕಂತ. ಆಗಲಿ ಕೇಳೋಣ. ಇರೋ ಸತ್ಯನ ಕಣ್ಣಿ ಕಟ್ಟಂಗೆ ಸೀದವಾಗಿ ತೋರಿಸು. ಯಾವುದಾದಿಲ್ಲ ಇದಿಲ್ಲದೆ ಎಲ್ಲನೂ ಸರಿಯಾಗಿ. ನೋಡಿ ಅಮ್ಮ, ಇನ್ನೊಂದು ಮಗು ಆಗೋದಿಲ್ಲ ಅಂತಲ್ಲ, ಪ್ರಯತ್ನ ಪಟ್ಟರೆ ಇನ್ನೊಂದು ಮಗು ಆಗ್ತದೆ ನಿಮಗೆ. ಆದರೆ ನಿಮ್ಮದೊಂದು 20 ವರ್ಷದ ಮುಂಚೆ ಒಂದು ಹೆಣ್ಮಗು ಎಲ್ಲ ಹಾಗೆ ತೀರೋಗಿದ್ದು ಕಾಣಿಸ್ತಾ ಇದೆಯಲ್ಲ, ಅದು ಜಕ್ಣಿಯಾಗಿದೆ. ಅದರಿಂದ ನಿಮ್ಗೆ ಇನ್ನೊಂದು ಮಗು ಆಗ್ತಾಯಿಲ್ಲ. ಅದೀಗ ಬಿಡ್ತಾ ಇಲ್ಲ ನಿಮಗೆ. ಮತ್ತೆ ಏನು ಮಾಡ್ತೀರಿ ಇವಾಗ? ನೋಡಿ, ನೆನ್ಪು ಮಾಡ್ಕೊಳ್ಳಿ ಸ್ವಲ್ಪ. ಈ ಬಟ್ಟೆ ಹೊಟ್ಟೆಗಿಂಡಿ ಕಿಚ್ಚುಡೋಕ್ಕೆ ನಾನು ಬದುಕಿದ ಮಗನ ಸಾಯಿಸಿದ್ರೆ ಜಕ್ಣಿ ಐತಂಬ್ರು. ಅದು ನಂಗೆ ಮಗು ಬೇಕಂತ ಯಾರು ಹೇಳಿದ್ದು? ಈ ಗಂಡಸಿಗೆ ಹೌದು ಕಿಮಿದಕ್ಕೆ ಅಂತಿಲ್ಲ. ನಾವು ದೊಡ್ಡ ತಪ್ಪು ಮಾಡ್ತೆ. ನಾವು ಇಲ್ಲಿ ಬಪ್ಪಕಾಗಿದ್ದಿತ್ತು. ಅಜ್ಜ ಹೇಳೋದು ಸಾವೇ. ನನ್ನ ಬದುಕಿದ ಮಗಳನ್ನ ಜಕ್ಣಿ ಮಾಡ್ರಲ್ಲ ಇವರು. ಆರೋಪಕ್ಕ ನಿಮಗೆ ಇನ್ನೊಂದು ಮಗುವ ಅಲ್ಲಿ ಹಿಡಿಬೇಡ ಹೆಣೆ. ಈ ವಯಸ್ಸಲ್ಲಿ ನಂಗೆ ಇನ್ನೊಂದು ಮಗುವ ಜನ ಬೆರೆಸ್ಕೊಬಪ್ಪರು. ನಾಚಿಕಿಲ್ಲ ಗಂಡಸೆ. ಸ್ವಲ್ಪ ಮರ್ಯಾದೆ ಇಟ್ಕೊ ಮಾತಾಡೀನಿ. ನಾನು ಹಳತು ಜಬ್ಬ ಇದೆ. ಈಗೆಂತ ಮಕ್ಳು ಹತ್ತು ಮರ ನನಗೆ. ನನಗೆ ಮಕ್ಳು ಹತ್ತಕ್ಕಿಂಡದಲ್ಲ. ನನ್ನ ಮಗನಿಗೆ 1ನೇ ಮಗುಗೆ 7 ವರ್ಷ ಆಯ್ತು. 2ನೇದು ಇನ್ನೂ ಆಯಿಲ್ಲ. ಇಷ್ಟೊತ್ತು ದಿನ ಆಯಿಲ್ಲ ಅಂದರೆ ಎಂಥರ ಪ್ರಾಬ್ಲಮ್ ಇತ್ತೇನೋ ನಿಮ್ಮ ಹತ್ರಕ್ಕೆ ಏನು ಅನ್ಕೊ ಬಂದದ್ದು. ಭೂತದ ಜಕ್ಣಿದೆ ಅಂತಾರ ಇತ್ತ ಕಾಂಬ ಅನ್ಕೊಂಡು.
ತೆಗಿನಿ ಮರೆ ನೀವು. ನಾನು ಕಂಡ್ರಾರು ನಿಮ್ಗೆ ಹಂಗೆ ಹೇಳ್ಕೊಂಬಂಗತ್ತ. ಶಿ, ಯಾರು ಪ್ರಶ್ನೆ ಕೇಳ್ರಿ ಅನ್ನೋ ದೇವ್ರ ಹತ್ರ. ನಂಗೆ 3 ಮಕ್ಕಳಿದ್ದ ಕಾಣಿ. ಯಾವುದು ಮಗು ಹೋದ್ದು ಅಜ್ಜಕ್ನಿ ಅದ್ದೆಲ್ಲ ಯಾವುದೂ ಇಲ್ಲ. ಎಂಥದ ಎಂತ ಕಾಂತರ ಎಂಥದ ಮರ್ರೆ. ಆಯ್ತು, ಬೇರೆ ಎಂಥರ ಪರಿಹಾರ ಕೊಡಿ. ಎಂತ ನಗಡ್ತಾ, ಬಾಯಿ ಮುಚ್ಕೋ. ಅದು ಹಾಗಲ್ಲಮ್ಮ, ಹಾಗಲ್ಲ. ನಾನು ಹೇಳಲಿಲ್ವಾ ನನಗೆ ಕಿವಿ ಸ್ವಲ್ಪ ದೂರ ಅಂತ. ಇರಲಿ ಇರಲಿ, ಅದೆಲ್ಲ ಆಗ್ತಾ ಇರ್ತದೆ. ಇರಲಿ ಅದು ನಿಮ್ಮ ಹಿಂದೊಬ್ಬರು ನಡ್ಕೊಂಡು ಹೋಗ್ತಾ ಇದ್ರ ದೇವಸ್ಥಾನಕ್ಕೆ ಬಂದವರು. ಅವರದ್ದು ತಪ್ಪಾಗಿ ಅವ್ರ ಜಾತಕ ನಾನು ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ದೇವ್ರು ಅದಕ್ಕೆ ನುಡಿ ಕೊಡಿಸಿದ್ದಾನೆ. ಸರಿ ಆಯ್ತಾಯ್ತು. ಈಗ ಏನು ಮಾಡ್ಲಿಕ್ಕೆ ಬರಲ್ಲಲ್ಲ. ಈಗ ಒಂದು ಕೆಲಸ ಮಾಡೋಣ. ನಾಳೆ ಬೆಳಿಗ್ಗೆ ಸ್ನಾನ ಮಾಡ್ಕೊ ಬನ್ನಿ. ನನ್ನ ಶಾಸ್ತ್ರ ನಂಬಿದವ್ರಿಗೆಲ್ಲ ನಾನು ಈಗೀಗ ದೇವ್ರ ಹತ್ರನೇ ಹೂ ಬೀಳ್ಸುತ್ತಾ ಅಂತ ಕೇಳೋದು. ಅದೇ ನೀವು ಪ್ರಸಾದ ನೋಡೋದಂತೀರಲ್ಲ, ಅದನ್ನೇ ಮಾಡುವ. ಆಗ್ದಾ? ನಾಳೆ ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡು ಮಡಿಯಲ್ಲಿ ಬಂದುಬಿಡಿ. ದೇವ್ರ ಹತ್ರ ನಾವು ಪ್ರಸಾದ ಕೇಳೋಣ. ಆಮೇಲೆ ನಡೆಸಲ್ವ ನೋಡಿ ನೀವೇನು ಸಮಾಧಾನ ಮಾಡ್ಕೊಂಡು ಹೋಗೋರಂತೆ. ಒಟ್ಟರಿಗೆ ಮಾತು ಬದಲಾಯಿಸೋಕೆ ಮಾತ್ರ ಭಾಳ ದನಾಗಿ ಬತ್ತು. ಎಷ್ಟು ಬೇಗ ಚೇಂಜ್ ಮಾಡಿದ್ದಾಯ್ತು ಕಣಿ ಪಿಲೇಟ್. ಆಯ್ಲಿ, ನಾಳೆ ಬೆಳಿಗ್ಗೆ ಬಂದೇ ಹೋತೇನಿ ಅಂತ ಮಾಡೋದು. ಪ್ರಸಾದ ಯಾರು ದೇವ್ರು ಕೊಡೋದಲ್ದ, ಸರಿಯಾಗಿ ಗೊತ್ತತ್ತು. ಮತ್ತೆ ಜೋರು ಸಿಟ್ಟು ಬಂದಿತ್ತು ಅನ್ಕೊಂಡ್ರಿ? ಇಲ್ಲಪ್ಪ, ನಿಮ್ಮ ಮೇಲೆ ಸಿಟ್ಟು ಬರಲ್ಲ, ಭಟ್ರ ಮೇಲೆ ಮತ್ತು ನಾನು ಹಣೆ ಬರೋದ್ಮೇಲೆ ಸಿಟ್ಟು ಬಂದದ್ದು ಕಾಣಿ. ಒಂದು ಮೊಮ್ಮಗು ಬೇಕಂದ್ಕೊಂಡಂಗೆ ಎಂಥರ ಮಾಡಿ. ಆಯ್ಲಿ ಹಂಗಾರೆ, ನಮ್ಮ ಭಟ್ರ ನಮ್ಮದು ಸ್ಟೋರಿ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ದಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ. ಹಾಗೆ ವಿಡಿಯೋ ಕಂಡು ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವಾಟ್ಸಪ್ ಗ್ರೂಪಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡಿ. ಬತ್ತಕ್ಕ ಹಂಗಾರೆ ಮುಂದಿನ ಎಪಿಸೋಡಲ್ಲಿ ಅಂತ ತನಕ ಕಾಂಬ.